ತೆಂಕೇರ್ಮಾಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮದ ವಿವಿಧ ಕ್ಷೇತ್ರದ ಗಣ್ಯರ ಸಮಕ್ಷಮದಲ್ಲಿ ಕೋವಿಡ್ ಬಳಿಕದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ। ಈ ಅದ್ದೂರಿ ಕಾರ್ಯಕ್ರಮದ ಮುಂದಾಳತ್ವವನ್ನು ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಶಾಲಾಭಿವೃದ್ಧಿ ಸಮಿತಿ ವಹಿಸಿಕೊಂಡಿತ್ತು। ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಯಲ್ಲದಡಿಯವರು, ಕೊರೋನಾ ಭೀತಿಯಿಂದ ಸುಮಾರು 1.5 ವರ್ಷಗಳ ಕಾಲ ಮಕ್ಕಳು ಶಾಲೆಯಿಂದ ದೂರವಿದ್ದು ವಿದ್ಯಾಭ್ಯಾಸ ವಂಚಿತರಾಗಿದ್ದಾರೆ। ಆನ್ಲೈನ್ನಲ್ಲಿ ತರಗತಿ ನಡೆಯುತ್ತಿದ್ದರೂ ಬಹಳಷ್ಟು ವಿದ್ಯಾರ್ಥಿಗಳು ನಾನಾ ಕಾರಣಗಳಿಂದ ಅದರ ಪ್ರಯೋಜನಗಳನ್ನು ಪಡೆಯಲು ವಿಫಲರಾಗಿದ್ದಾರೆ। ಇದೀಗ ಕೊರೋನಾದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಮತ್ತೆ ಪುಟಾಣಿಗಳು ಶಾಲೆಗೆ ಮಾಡುವ ಈ ಕಾಲಘಟ್ಟದಲ್ಲಿ ಶಾಲೆಗಳಲ್ಲಿ ಮಕ್ಕಳ ಕಲರವ ಆರಂಭಗೊಂಡಂತಾಗಿದ್ದು ಸಂತಸ ತಂದಿದೆ। ಈ ಸಂಭ್ರಮದ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲೆಯ ಬಗ್ಗೆ ಒಲವು ಮೂಡಿಸುವ ನಿಟ್ಟಿನಲ್ಲಿ ಶಾಲೆಯನ್ನ ಅಲಂಕರಿಸಿ ವಾದ್ಯ ಮೇಳಗಳೊಂದಿಗೆ ಮಕ್ಕಳನ್ನ ಶಾಲಾ ಕೊಠಡಿಗೆ ಕರೆತರುವ ಹಾಗೂ ಹೂ ಮತ್ತು ಬಲೂನು ನೀಡಿ ಸ್ವಾಗತಿಸುವ ಮೂಲಕ ಮಕ್ಕಳನ್ನ ಸಂತೋಷಪಡಿಸುವ ಕಾರ್ಯ ನಡೆದಿದೆ ಎಂದರು। ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೂ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಮತ್ತು ಗ್ರಾಮಾಂತರಿಗೆ ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಉಂಟು। ಇಂಗ್ಲಿಷ್ ಶಾಲೆಗಿಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕನ್ನಡ ಶಾಲೆಯಲ್ಲಿ ಕಲಿಸುತ್ತಾರೆ ಎಂಬ ಭಾವನೆ ಮಕ್ಕಳಲ್ಲಿ ಉಂಟು। ಆದ್ದರಿಂದ ನಾವು 2 ವರ್ಷದಿಂದ ಕೊರೋನಾದ ನಿಮಿತ್ತ ಶಾಲೆಗೆ ತೆರೆಯಲಿಲ್ಲ। ಮಕ್ಕಳು ಶಾಲೆಯನ್ನು ನೋಡಿ 2 ವರ್ಷವಾಯಿತು। ಆದ್ದರಿಂದ ಇವತ್ತು ನಾವು ಪ್ರಾರಂಭೋತ್ಸವವನ್ನು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಮಾಡಿದ್ದೇವೆ। ಮಕ್ಕಳಿಗೆ ಶಾಲೆಗೆ ಬರುವಾಗ ಒಂದು ಮನಸ್ಸು ಒಂದು ಸಂತೋಷದಾಯಕವಾಗಿ ಇರಬೇಕೆಂಬ ನೆಲೆಯಲ್ಲಿ ಇವತ್ತು ನಾವು ಗ್ರಾಮಸ್ಥರು ಪಂಚಾಯತ್ ಎಲ್ಲ ಸೇರಿ ನಾವು ಒಟ್ಟಿಗೆ ಇವತ್ತೊಂದು ಮಕ್ಕಳನ್ನು ಕರೆಯುವ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ। ಇದರಿಂದ ಮಕ್ಕಳಿಗೆ ಸಹ ನಾವು ಶಾಲೆಗೆ ಹೋಗುವಂತ ಒಂದು ಮನಸ್ಸು ಜಾಸ್ತಿ ಆಗ್ತದೆ, ಮತ್ತೆ ವಿದ್ಯೆಯ ಕಡೆಗೆ ಸಹ ತಮ್ಮ ಮನಸ್ಸನ್ನು ಅವರು ಹರಿಸ್ತಾರೆ। ಆದ್ದರಿಂದ ಇವತ್ತೊಂದು ಪ್ರಾರಂಭೋತ್ಸವ ಶಾಲೆ ಪ್ರಾರಂಭೋತ್ಸವ ದಿವಸದಿಂದ ಕೊರೋನಾ ಮುಕ್ತವಾಗಲಿ, ಶಾಲೆ ಇನ್ನು ಪ್ರಾರಂಭಿಸಿ ವಿದ್ಯೆಯನ್ನು ಕಲಿಯುವಂತ ಅವಕಾಶ ಈ ಮಕ್ಕಳಿಗೆ ಸಿಗಲಿ। ಈ ಸಂದರ್ಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತೆಂಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಸ್ತೂರಿ ಪ್ರವೀಣ್ ವಹಿಸಿದ್ರು। ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಸಂಯೋಜಕ ಶಂಕರ್ ಸುವರ್ಣ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಶ್ರೀ ಕೋಟ್ಯಾನ್, ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಗೋಪಾಲ್ ಶೆಟ್ಟಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸೋಮಯ್ಯ, ಶಾಲಾ ಮುಖ್ಯ ಶಿಕ್ಷಕಿ ವಿನೋದ, ಸಹ ಶಿಕ್ಷಕಿ ಮಲ್ಲಿಕಾ ಉಪಸ್ಥಿತರಿದ್ದರು।